ಅಚ್ಚರಾಗ ತೂದು ಪಲ್ಲೆ ಎಂಚ ಪೂರ ಫಿನಿಶಿಂಗ್ ಆತನ ಶೋಕ ಆತನ ಎಂಕ್ಲ ಇಕ್ಕಂಡು ಜೀವಿತನ ನಮ್ಮ ಸಂಪತ್ತು ಪೂರ ಆರ್ಡರ್ ವಹಿಸ್ಕೊಂಡೆ ಪೂರ ಮೇಕಪ್ ಫೋಟೋಗ್ರಾಫಿ ಪೂರ ಫುಲ್ ಸೆಟ್ಟೆ ಪೂರ ಎಂಕ್ಲ ಇಲ್ಲೇ ಪುನಃ ನಿಚ್ಚೆ ಪೂರ ಮೀನು ಇತ್ತು ಈ ಕುಂಟಾರ್ದನ ಕಲ್ಲು ಕೆಲವು ತೋಡು ಪೂರ ಇಪ್ಪುನ ತೇ ಇತ್ತಲ್ಲ ಏರೆಗ್ಲ ಬೋರ್ಚಿ ಆಟಿ ಡೆಂಜು ಆತದ ವೆಲ್ಕಮ್ ಬ್ಯಾಕ್ 𝗠𝗿 ವಾಕ್ಸ್ ಎಂಚಲ್ಲರ ಪೂರ ಯಾನಿತ್ತಿದ್ದಾರೆ ಬಿಡುಲ್ಲೆ ನನ್ನ ಆಫೀಸ್ ಬಿಲ್ಡಿಂಗ್ ಉಳ್ಳೆ ಮರದಕ್ಕನೆ ಇರಿಟೇಷನ್ ಉಂಟು ಗಟ್ಟ ಒಂಚೂರು ಕ್ಲೀನಿಂಗ್ ಮಾಡ್ಬೋದು ಕುಜಲ್ ಪೂರ ಕಟ್ಟಿಂಗ್ ಮಾಡ್ಬೋದು ಒಂಚೂರು ಪೊರ್ತದು ಪೋಡು ನಮ್ಮ ತಮ್ಮನ ಬಂಡೇರು ನಮ್ಮ ಮುಲ್ಪ ಅವಳು ದ ಗ್ಲಾಮ್ ಸ್ಟುಡಿಯೋ ಬಂದು ಒಂಚೂರು ಪ್ರೊಫೆಷನಲ್ ಹೇರ್ ಕಟ್ಟಿಂಗ್ ದ ಶಾಪ್ ಚೂರು ಎಕ್ಸ್ಪೆನ್ಸಿವ್ ಆಪುಂಡು ಅದು ಗೊತ್ತು ಜಾತ ಎಕ್ಸ್ಪೆನ್ಸಿವ್ ಇಜ್ಜಿ ಬಂಡೆ ಆಡೆ ಪೋಪನ ಪ್ಲ್ಯಾಂಡ್ ಉಳ್ಳೆ ಎಂಚ ಆಪುಂಡು ಅಂದು ಪೂರ ಸರ್ವಿಸ್ ಎಂಚುಂಡು ಎಂಚ ಮೇಂಟೈನ್ ಮಾಲ್ಪೇರ ಎಂಚ ಪೂರ ಅಂದುಂಡು ಪೂ ಓಡಿನಿ ಶೋಕ್ ಪೂರ ದೆಪ್ಪರ ಕಟ್ಟಿಂಗ್ ಪೂರ ಸೊ ಅಲ್ಪನೆ ಗ್ಲಾಮ್ ಸ್ಟುಡಿಯೋ ಪೆಟ್ರೋಲ್ ಪಂಪ್ ಆಮೇಲೆ ನಮ್ಮ ಸ್ಪೆಷಲ್ ಮಾಲ್ ದಾದ ಹೋಗಿನ ಇದು ಎದುರುಡು ಮತ್ತು ಸೀದಾ ಅಡೆಗೆ ಮುಲ್ಪರ್ದೆ ನಡ್ತೊಂದು ಪೋಲಿ ಅಲ್ಪನೆ ಪುಣ ಜಸ್ಟ್ ಮರ ತಪಿರೋಡು ಆಮೇಲೆ ಐಡಿಯಲ್ ಐಸ್ ಕ್ರೀಮ್ ಉಂಡು ಅವೇ ಬಿಲ್ಡಿಂಗ್ ಮಿತ್ತರು ಪುಣ ಅಂಚನೆ ಉಷಾ ಮೆಡಿಕಲ್ ಉಂಡು ದ ಗ್ಲಾಮ್ ಸ್ಟುಡಿಯೋ ನಪ್ಪನಿಗೆ ಇದು ತೂಕವಾಗಿ ಮರನ ಪೂರ ಕರ್ಕೊಂಡು ಗೈಸ್ ಹಾಯ್ ಬಿಸಿಯಾ ಕರೆಂಟ್ ಇದ್ದದ ಎಸ್ ಇನಿ ಕರೆಂಟ್ಲ ಇಜ್ಜಿ ಸೊ ಈ ಮರನ ಒಂದು ಬೂರ್ಲು ಸೇಫ್ಟಿಗೋಸ್ಕರ ಕಟ್ತೊಂದುಲ್ಲೇರು ನೆಟ್ಟು ಮಸ್ತ್ ಪಕ್ಕಿಲು ಪೂರ ಇತ್ತ ಗೈಸ್ ಕಂಪ್ಲೀಟ್ ದೆಪ್ಪರ ಅದು ಗೊತ್ತುಜಿ ಮರನ ವೈಕಲ್ ಏನಿತ್ತೆ ಕುಜ ದೆಪ್ಪ ನಡ್ಬೋದು ಅರ್ಪೆ ಗೆಲ್ಲ ಕಟ್ತೊಂದುಲ್ಲೇರಿಗೆ ಪೂರ ಕರ್ಪೆರಿಜ್ಜು ಪೂರ ಕರ್ತನ ಪಾಪ ಪಕ್ಕದ ಕಾರ್ಲಿ ಎತ್ತಲಿಲ್ಲ ಮುಲ್ಪನಿತೆ ಪೋಡು ಗ್ಲಾಮ್ ಸ್ಟುಡಿಯೋ ಈ ಬಿಲ್ಡಿಂಗ್ ಗ್ಲಾಮ್ ಸ್ಟುಡಿಯೋ ಅಲ್ಪ ತೋಜಿ ಗೈಸ್ ಎಸ್ ಪೊಯ್ ನೆಟ್ಟುಂಡ ಸೆಕೆಂಡ್ ಫ್ಲೋರ್ಡು ಎಸ್ಕೈಸಿತ್ತು ಈಗ ಬೈದೆ ಗ್ಲಾಮ್ ಸ್ಟುಡಿಯೋ ಒಂದು ಮುಲ್ಪನೆ डीप कट के ऐसा समझ गया 7 कट चाहिए ब्लड कटिंग नॉर्मल यहाँ पर थोड़ा डीप करके ऐसा जो आप बोल रहे हैं कटिंग 7 है और मिनट बोलेगा तो इतना आएगा ओके 7 बोलो 7 ओके चाहिए ना लॉन्ग हाँ लॉन्ग चाहिए तो साइड में कितना 0 ओके यहाँ पर 0 डाल दो अच्छा लगेगा ना 0 में डालेगा तो क्या ना बैक का अच्छा दिखेगा शॉर्ट है ना लॉन्ग होता तो 1 में भी अच्छा दिखता राइट ऊपर थोड़ा निकाल के राइट दाढ़ी ट्रिम करना ಅದನ್ನು ಕಂಡೆ 7 ಒಂದು ತೂಕ ಚೂರು ಕೊಡ್ತಾರೆ चांद तोले गाइस आपका नाम क्या है नदीम न्यू दिल्ली नदीम द फिनिशिंग सुपर अच्छा लगा अच्छा हुआ नाइस फिनिशिंग है भाई ಮುಲ್ಪ ಕ್ಲಿಯರ್ ಅದು ಮಾಲ್ದು ಗ್ಲಾಮ್ ಸ್ಟುಡಿಯೋ ತೂರು ದರ್ಬೆ ಸೊ ಥ್ಯಾಂಕ್ ಯು ನಬೀಬ್ ಕೆಸ ನದೀಮ್ ಬಾಯ್ ರಿಸೆಪ್ಷನಿಸ್ಟ್ ಪೂರ ಉಳ್ಳೇರು ಮಾತ್ರ ತೂರಿ ನಮಕ್ ಗ್ಲಾಮ್ ಸ್ಟುಡಿಯೋ ಎಸ್ ಓಕೆ ರೆಡಿ ಆದನು ಫಿನಿಶಿಂಗ್ ಪೂರ ಶೋಕುಂಡ ಫೇಶಿಯಲ್ ಅಲ್ಲಿತ್ತೆ ಬರ್ಚಿ ನೆಕ್ಸ್ಟ್ ಬರಲಿ ಓಕೆ ಎಸ್ ವಯಸ್ಸು ಏನು ಮಾಡ್ತಾ ನಾನು ಪೇಮೆಂಟ್ ಮಾತು ಸಿದಪಿದಾಡುವೆ ತೋಲಿ ರೇಟ್ ಪೂರ ಅವಲಿ 250 ರುಪೀಸ್ ಉಂಟು ಕೈತಲ್ಲ 250 ಓಕೆ ಸೆಟ್ ಉಂಟು ತೊಂದರೆ ನಮ್ಮ ನಾರ್ಮಲ್ ಶಾಪ್ ಓಪನ್ ಆತೇನು ಗೆಲ್ಲ ಪೂರ ಕರ್ತೀರ ಅಂತ ಅಷ್ಟು ತೂದು ಪಲ್ಲೆ ಎಂಚ ಪೂರ ಫಿನಿಶಿಂಗ್ ಆತನ ಶೋಕ ಆತನ ಎಂಕ್ಲ ಇಕ್ಕಂಡು ವರ್ಟಿಕಲ್ ಆಗೋದು ಒಂಜಿ ರೇಟ್ 250 ರುಪೀಸ್ ಪ್ರೊಫೆಷನಲ್ ಸೆಲೂನು ಓಕೆ ಆತ ರೇಟ್ ಓಕೆ ನಮ್ಮ ತಮ್ಮನ್ನ ಪಂಡಿತ ಸಜೆಷನ್ ತಮ್ಮನ್ನ ಮಾಡ್ತಾನೆ ಸೊ ಅಂಚೆ ಅಂತ ಏನು ಮುಗ್ಬಾರ್ದು ತೂಕನ ಅಂಡು ಲಾಸ್ಟ್ ಟೈಮ್ ಬರ್ತಿದ್ದೇನೆ ತಮ್ಮನ್ನ ಗ್ಲಾಮ್ ತಮ್ಮನ ಸಜೆಷನ್ ಇರುತ್ತೆ ಗ್ಲಾಮ್ ನದೀಮ್ ಬಂತು ಇನಿ ಕೂಡ
ಕೋಡೆ ಊರಾಗಿ ಹೋಯ್ನಾತು ಇದೆಯಾ 15 ದಿನ 20 ದಿನ ಅಂಚೆ ಹೋಗು ಅಂದ ಯಾನ ಹೋದು ಬೇರೆ ಯಾನ ನಿಜವಾದ ಗೈಸ್ ದಾದ ಬಂದ ಸೆಲೂನ್ ಹೋದೆ ಪೈಯಸ್ ನನಗೆ ಶೂಟ್ ನ ಕಾರಣ ಹೋಗುತ್ತೆ ಸೊ ಓಕೆ ಸಮಾನ ಬಾಯ್ ಎಸ್ ಸಮಾನ ಮಂಡೆ ರಿಂಚೆ ಆಡೇರ ಪೋಲೆ ನಾರ್ಮಲ್ ಈಚನೆಂಕ್ಲು ಅಲ್ಪೊಂದು ಸೆಲೂನ್ ಉಂಡು ಆಡೆ ಪೋಪಣ ಜಾಸ್ತಿ ಈ ಮುಲ್ಪೂರ ತೂಕ ಅಂದು ಬರ್ತದೆ ನನಗೆ ಸೆಟ್ ಎಡ್ಡುಂಡು ನನ್ನ ಪ್ರೊಫೆಷನಲ್ ಸೆಲೂನ್ ಪೂರ ಪೋಂಡ ವರ್ಕ್ ಪಂಡ ಶೋಪ್ ನೀಟ್ನೆಸ್ ಉಂಡು ಮೇಂಟೆನ್ಸ್ ಆಗ್ತದೆ ಸೊ ಗೈಸ್ ಇಲ್ಲೇ ಒಂದು ಎಂಗೇಜ್ಮೆಂಟ್ ಶೂಟ್ ಉಂಟು ಸೊ ಎಂಗೇಜ್ಮೆಂಟ್ಗೆ ಅರಂಡು ಫಂಕ್ಷನ್ ಶೂಟ್ ಉಂಟು ನವ್ಯನ ಫ್ಯಾಮಿಲಿ ಫೈರ್ ಉಂಡು ಅಡಿಗೆ ಅಂಚ ಫೋನ ಒಂಚೂರು ಈ ಘಟ್ಟಪುರ ಹೊತ್ತು ಸಮಸ್ಯೆ ಇತ್ತು ಅಂಚೆ ಗೈಸ್ ಸರಿ ನಾನು ಆಫೀಸಿಗೆ ಫೋನ್ ಮಾರ್ನಿಂಗ್ ಓಕೆ ಬಾಯ್ ಹಲೋ ಗುಡ್ ಮಾರ್ನಿಂಗ್ ಎಂಗ್ಲೇ ಎಂಗೇಜ್ಮೆಂಟ್ದ ಇಲ್ಲಾಗ ಬೈದ ಬತ್ತನ್ನೇ ಸೀದಾ ಇಲ್ಲಲ್ದು ಗಡಿ ಬಿಟ್ಟೆ ಸೀದಾ ಬಾರೋ ಒಂದು ಬತ್ತ ತೀರ ಎತ್ತಿ ಅಂಕ್ಲು ಗಾಡಿ ಮೂಲದಲ್ಲೇ ಮತ್ತೆ ಪನ ಮುಲ್ಲ ಇನಿ ಫೋಟೋ ತೆತ್ತು ಮಂಜಿ ಎಲ್ಲಿಯ ಕಾರ್ಯಕ್ರಮ ಮುಲ್ಪದಲ್ಲುಂಡು ಸೊ ಮೂಲು ಚೂರು ಕೆಸರು ಪೂರ ಆದ ಕೋಡೆ ಬರ್ಸದ ಗೊತ್ತು ಬಾರಿ ಕೆಸರು ಆತನ ಹೋಯ್ ಹೋದು ಅಪ್ಪದ ಒಂದು ಇವೆಂಟ್ ನಂಗೆ ಕೂಡ ಪಾಡ್ಕ ತನಮ್ ಹಾಯ್ ರೋಡ್ ಸೈಡ್ ಐವೆಂಟಿ ನಮ್ಮ ಚೊಕ್ಕಾಡಿ ಇರಲಿಲ್ಲ ಗೈಸ್ನಿಗೆ ಫಂಡ್ರ ಮಾಡ್ಕೊಂಡು ಚೊಕ್ಕಾಡಿ ಇರ್ದು ಸೋನಂಗೇರಿ ಬೋಪನ ರೋಡ್ದ ಮಿಡ್ಲಿಡ್ ದಿಕ್ಕು ನಮಗಲ್ಲ ಚೊಕ್ಕಾಡಿ ಕರೆದು ಚೂರು ಪೇಟೆ ಕರೆದು ಚೂರು ತುಂಬ ಅನ್ನಗ ಈ ಲೊಕೇಶನ್ ತಿಕ್ಕೊಂಡು ಇನಿ ಕರೆಂಟ್ ಇಜ್ಜಿಂದ ಸುದ್ದಿ ಉಂಡು ಮುಲ್ಪ ಕರೆಂಟ್ ಇಜ್ಜಿಗೆ ಅಂಚ ಗಿಡಗಿಡಗಿಡಗಿಡಂದು ಕೇಂಡು ಬಾವನಾಗ್ಲ ಅಡಿಗೆ ಅಂದ್ರೆ ನಾವು ಬಾವ ರೆಡಿ ಇರ್ತೀರಿ ನಮ್ಮ ಸಂಪತ್ ಎಸ್ ಅಂದೇ ಇವೆಂಟ್ ಇಲ್ಲ ಹಾಯ್ ಮಾವತ್ತೀರಪ್ಪ ಹಾಯ್ ಮಮ್ಲಿ Mr.Kumbra ಹಾಯ್ ಮಮ್ಲಿ ಮುಲೆ ದಿಯಲೆ ಅದ ಬುಕ್ಕ ನೆಪ್ಪ ಕೈ ಇಲ್ಲ ಕೊಡೆ ಹತ್ತಾರ ಹಾಂ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮೂರ್ನಿ ಸ್ಟೇಜ್ ಪೂರ ರೆಡಿ ಮಾಡ್ತೇವೆ ಮೂಲು ಅವ ಅಂಬನಾ ಮೂಲ ಅಂಬೆಜ್ಜಿ ಅಪ್ಪು ಮೂಲ ಅಂಬೆಜ್ಜಿ ಇಲ್ಲಲ್ಲ ಅಂಬ ಎಂಟ್ರನ್ಸ್ ಬೋರ್ಡ್ ಇಂಚುಂಡು ಹರ್ಷಿತಾ ಗಣೇಶ್ ಒಂದು ನವ್ಯನ ಮಾಮನ ಮಗಲ್ ತೋಲಿ ಪೂರ ಇಲ್ಲ ಬುಕ್ಕದ ಇವೆಂಟ್ದ ಪೂರ ಪಾಡ್ಬೇಕೆಲ್ಲ ಒಂದು ಓಕೆ ಈ ಅಡಿಗೆ ಪೂರ ಎಂಕಲ್ನ ಭಾವನಗಲ್ನ ಅಡಿಗೆ ಕೋರಿ ಪೂರ ರೆಡಿ ಉಂಟು ಭಾವನಗಲ್ನ ಅಡಿಗೆದ ವಯಸ್ಸು ಅಂತೇರು ಫುಲ್ಲು ಮೇಕಪ್ ಓ ವ್ಯವಸ್ಥೆ ಉಂಟು ಪೂರ ಭಾವನ ಬೇರೆ ಮೈನ್ ಕುಕ್ ಭಾವನ ಓಡೆ ಮೈನ್ ಕುಕ್ಕು ಮಾಮೂಲೇರು ಪೂರ ಭಾವನಗಲು ಪೂರ ಅಡಿಗೆ ಬಿಸಿ ಇಲ್ಲ ರೀ ನೀ ಸೊ ಪೂರ ಫ್ಯಾಮಿಲಿ ಏನಿರ್ತದೆ ಜಾಲಿ ಸಂಪತ್ತು ಕಾಂಟ್ಯಾಕ್ಟ್ ಅಂಪ್ಲೆ ಮಾತಾ ಆರ್ಡರ್ ಇದ್ದವಲ್ಲೇ ಇನ್ನು ಬೇತೆ ಪಂಡ ಆತು ಬಿಸಿ ಇಲ್ಲ ಯಾರು ಚೂರು ಪೊರ್ತಾದ ಫೋಟೋಶೂಟ್ದ ಪೂರ ಕಾರ್ಯಕ್ರಮ ಸ್ಟಾರ್ಟ್ ಆಪ್ ನಂಚನೆ ಎಂಗೇಜ್ಮೆಂಟ್ ಕಾರ್ಯಕ್ರಮ ಸ್ಟಾರ್ಟ್ ಆಪುಂಡು ತುಗ ಹೋಯ್ ನನ್ನ ಚಪ್ಪಲಿ ಇತ್ತೆ ಮೂಲನು ಅರೆ ಗೊಲ್ದು ಚಪ್ಪಲಿ ಮಾತ ಬರಡಾತಿ ಮಾಮೂನಾಗ್ಲು ಮಾತ ಬರಡಾತಿ ಪಪ್ಪ ಬತ್ತಿಜೇರಿ ಪಪ್ಪ ಇಲ್ಲಲ್ಲಿ ಚೂರು ಸಮಸ್ಯೆ ಅದು ಪೆತ್ತದ ಪೂರ ಇತ್ತೊಂಡ ಬರ್ರ ಪೂರ ಪಂತಿ ಐಕ್ನೇಕಂದು ಒರಿಯಾಗ ಇಲ್ಲಲ್ಲೇ ಬೋರ್ಡ್ ಹಾಕೋನು ಯಾರು ಮಿಸ್ಸೇ ಆಪೇರು ಪೂರ ದಿಕ್ಕಿಲ್ಲ ಬಸವತ್ತು ಕೂಡ ಕೆಟ್ಟನು ಅಲ್ಲಿ ಫೋಟೋ ಶೂಟ್ ಮಾಡ್ಕೊಂಡು ಹೋಗ್ಲೊಂದು ಗೊತ್ತಾಯ್ತು ಲೊಕೇಶನ್ ಉಂಟು ಮಾರೆ ಪೂರ ಮಾಲ್ಪಲ್ಲಿ ತುಗ ಮದಿ ಮಾಲ್ ರೆಡಿ ಆಗ್ತೀರ ಅದೊಂದು ಟಪ್ಪು ನಾ ಲೈಟ್ ತಿಕ್ಕ ನನಗೆ ಕೇಳೋದುಂಡ ಕೊರಲೆ ಪಪ್ಪ ಕೊರಲೆ ಹಾಂ ಥ್ಯಾಂಕ್ ಯು ನಲ್ಲದು ಇದು ಆಡ್ಬೇಕು ಪೊಟ್ಟಿನ ರೊಕ್ಕ ಹಾಕಿ ಎಸ್ ರೆಡಿ ಆಗ್ತೀರ ತೂಕ ಮಲ್ತಾರ ಇದ ಆತಜ ಆತ್ಲೆ ನೀ ಅಂತ ಬೋಟಿ ತಿಂತವಣ ಹೆಂಗೆ ಕೊರ್ಸಿ ಹಾಂ ಇಲ್ಲ ನೀ ತಿನ್ನು ನಾ ಎಂತೆಗೆ ಲೈಟ್ ತಾತನಾಗೆ ಅಪ್ಪು ಅಪ್ಪು ಲೈಟ್ ತಾತನ ಅಪ್ಪುಕ್ಕೆ ನಾನು ಅಪ್ಪು ತಿರ್ತಲ ಗಂಜಿ ಮಿತ್ತಲ ಗಂಜಿನಿ ಅಮ್ಮ ಗೋಲಿ ನನಗೆ ಇದಾಡತ್ತಿ ಫೋಟೋಶೂಟ್ ಆವಡತ್ತೆ ಮೇಕಪ್ ರೆಡಿ ಆವೊಂದುಂಡು ಜೀವಿತ ಮೇಕಪ್ ಆರ್ಟಿಸ್ಟ್ ಇವತ್ತು ಜೀವಿತ ಅವರು ಸಂಪತ್ತನ ವಯಸ್ಸು ಅಪ್ಪು ಗುಟ್ಟ ಹಾಯ್ ಮಂಪ್ಲಿ ಮೂಲು ಈಗ ಹಾಯ್ ಮಂಪ್ಲಿ
ಏ ಹೋಗ್ಲೇಪು ಅಲ್ಲ ಅವ್ವ 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 ಅವತ್ತೇರು ಅಪ್ಪ ಅಪ್ಪು ಟೈನಿ ಭಾರಿ ಡಲ್ ಡಲ್ಲರಿ ಗೈಸ್ ಅಪ್ಪು ಗುಟ್ಟೈನಿ ಒಂಚೂರು ಡಲ್ ದಾದನು ಗೊತ್ತುಜಿ ಕಾಂಡೆ ದುಃಖ ಲಕ್ಕನ ಟೈಮು ಬೇಗ ಅದ ಜೊತೆ ಲಕ್ಷಣ ಅದ ಗೊತ್ತುಜಿ ಒಂಜಿ ನಿದ್ರೆ ಆಯ್ಕ ಸರಿಯಾಗಿ ಅದಪ್ಪು ಸರಿ ಅವರತ ಹಾಂ ಸರಿ ಅವರ ಶೋಚಾತು ದೊಂಬು ಆತನ ಗೈಸ್ ದೊಂಬು ಆತನ ರೆಡಿ ಆಯ್ಬೇಕು ಫೋಟೋ ತೆಗ್ತಾರೆ ಬಿದ್ದವರು ರೆಡಿ ಏತ್ಕೊಡ್ತು ಆಫರ್ ಗೊತ್ತು ಕಾತೊಂದಲೆ ಕರೆಂಟ್ ಇಜ್ಜಿ ರಡ್ಡಿನಾಂಡಿಗೆ ಜನರೇಟರ್ ಉಂಡು ಲೈಟ್ಲ ಸಿಂಗಲ್ ಲೈಟ್ ಪಾಡಾಪುಂಡು ಕೊಡ್ದ ಅದಾನು ಅವು ಜನರೇಟ್ಲ ಲೋ ವೋಲ್ಟ್ದ ಅಂಚ ರೆಡ್ ಲೈಟ್ ಪಾಂಡ ಬತ್ತು ಒಂಜೆ ಲೈಟಿಗೆ ಲೋಡ್ ಆಪು ವಿಂಜಾನು ತುಗ ಇಂಚಿನ ಪೂರ ಆಪುಣು ನಮ್ಮ ಹಲ್ಲಿತ ಪೂರ ವೈಬ್ ತುಲೆ ಒಂಜಿ ಎಂಜಾಯ್ಮೆಂಟೇ ಬೇತೆ ಇಂಚ ಒಂಜಿ ಕೆರೆ ದುಂಬು ಪೂರ ಎಂಕ್ಲ ಎಲ್ಲಿಯೇ ಪುನಃ ಇಂಚಿನ ಪೂರ ಮೀನು ತಂದಿತ್ತು ಈ ಕುಂಟಾರ್ದನ ಕಲ್ಲು ಕೆಲವು ತೋಡು ಪೂರ ಇಪ್ಪುನ ತೇ ಇತ್ತನ್ಲ ಏರೆಗ್ಲ ಬೋರ್ಚಿ ಇಂಚ ಪೂರ ಜಾಲಿ ನೀತೆ ಹಲ್ಲಿತ ಇಂಚಿನ ಸುಳ್ಯ ಪುತ್ತೂರು ಬೆಳ್ತಂಗಡಿ ಅತ್ತು ಓಲ್ಲಾನಿಗ್ಲೇ ಗೊತ್ತಿತ್ತು ಹಲ್ಲಿ ಇತ್ತ ಇಂಚಿನ ಇಂಚಿ ಇತ್ತೆ ಪೂರ ಸಿಟಿ ತಗ್ಲೆ ಪೂರ ಇಂದು ಪೂರ ತೂನಾಗ ಒಂಚೂರು ಜಾಲಿ ಆಪುಣದಲೆ ತೋಟದ ಉಲಾಯಿ ಎಂಜಾಯ್ ಮಲ್ಪೇರ ಮಸ್ತ್ ಮೆಮೊರೀಸ್ ನಮ್ಮ ಹಲ್ಲಿಟ್ಟು ಜಾಸ್ತಿ ಸಿಕ್ಕೊಂಡು ಅವೇ ಒಂಜಿ ಈ ಒಂಜಿ ಮರಿಯಾಲ ಬಂದಾಗಂತೂ 100% ಎನರ್ಜಿ ಜಾಲಿ ಆಪುಂಡು ಇನ್ನಿತ್ತೆ ಯಾನು ಇಡೇ ಶೂಟಿಗೆ ಬೈದೆ ನಾನು ಶೂಟ್ ಪೂರ ಕ್ಲಿಯರ್ ಆದ ಬುಕ್ಕ ಇಲ್ಲ ಹೋಪುನ ರಿಟರ್ನ್ ಇದು ಎಲ್ಲಿ ಒಂಜಿ ವ್ಲಾಗ್ ಮುಲ್ಪದೊಂಜಿ ಈವೆಂಟ್ ರಾತೆ ಎಲ್ಲಿ ಮಟ್ಟದ ಓಕೆ ಗೈಸ್ ತೋಟ ಬೈದೆ ಇವ್ರು ಚುಲ್ಲ ಮೈತದತ್ತೆ ರೆಡಿ ಒಂದು ಉಳ್ಳೇರು ಜೀವಿತ ಹಾಯ್ ಮಗ ಏನು ಚೊಲ್ಲಾರ ಜಾಲಿ ಇಡಲ್ಲಾರ ಅಂದ ಬೇಗ ಬಿದ್ದಲ್ಲ ಅಲ್ಲರ್ಜಿ ನಾಲ್ಕು ಫೋಟೋ ತೆಪ್ಪುಗಾನು ಎಸ್ ಸರ್ ರೆಡಿ ಆവുന്നില്ല ಗೈಸ್ ರೆಡಿ ಆಯ್ಕ ಫೋಟೋ ತೆಪ್ಪುಗ ಓ ಮೊದಲು ನಾವೇ ರೆಡಿ ಮಾಡ್ತೋದಿಲ್ಲ ಮಾತಿರಲ್ಲ ತೆಪ್ಪೋದು ಫೋಟೋ ತೆಪ್ಪು ಬರ್ಬಣ ಇದು ಬರ್ಸಾರ ನಂದು ಈ ರೆಡ್ ಫೋಟೋ ತೆಪ್ಪುನ ಬರ್ಸ ಹೋಲ್ ತೆಪ್ಪುನ ಅದೇ ಗೊತ್ತಾಗಿತ್ತೆ ಛೇ ಎಂದಿರಲ್ಲ ಯಾಕೆಪ್ಪು ಮೈ ವನ್ನಲ್ಲು എന്തിന് ചണ്ടി ഇപ്പൊ സാമ്യാനാക്കണ്ടേ What is that now? ಅತ್ತೆ ನೋಡ್ತಾನೆ ಬನ್ನಿ ಸ್ಲೋಲಿ ಅದು ಬಿಡಿ ಹಾಂ ಓಕೆ ಹಂಗೆ ಇಟ್ಕೊಂಡು ಬರಕ್ಕ ಹಂಗೆ ಅದಲ್ಲ ಹಂಗೆ ಬನ್ನಿ ಹಂಗೆ ಇಟ್ಕೊಂಡು ಓಕೆ ಅದೆಲ್ಲ ಆಯ್ತಾ ಓಕೆ ಅಷ್ಟು ಬೇಡ ಅಷ್ಟು ಹೋಗ್ಬೇಕು ಒಂಚೂರು ಹಂಗೆ ಇಟ್ಕೊಂಡು ಅತ್ತೆ ನೋಡ್ಕೊಂಡು ಬನ್ನಿ ರೆಡಿ ಮಾಡಿದ್ರೆ ಬನ್ನಿ ಮೇಲೆ ನೋಡಿ ಚಿನ್ನ ಔಟ್ಡೋರ್ ಬರ್ಸ ಬರ್ತದೆ ಗೈಸ್ ಬರ್ಸ ಬರ್ತದೆ ಒಂಚೂರು ಸೊ ಬರ್ಸ ಬರ್ತದೆ ಟ್ರ್ಯಾಪ್ ಅయింది ಕೆಸರು ನಾನೈತೆ ಕೂಡ ಬರ್ಸ ಹಾಕೊಂಡು ಲಕ್ಷಣ ಜೂರು ಬರ್ಸ ಬಂಡು ಸೊ ಅಂಚ ಏನು ಔಟ್ಡೋರ್ ತೆಪ್ಪೆರ ರೀಸನ್ ಆಯ್ನಿ ನವ್ಯ ಬರ ರೆಡಿ ಆತಲ್ಲ ನಾವೇನಿಲ್ಲ ಮೇಕಪ್ ಮಾಡ್ತಾನೆ ಬರ ಅಷ್ಟೇ ಜೀವಿತಾನ ಡ್ರೆಸ್ಸಿಂಗ್ ಬೇರೆ ಶೋಕ್ ಆತನಲ್ಲ ಜೀವಿತಾನ ನಮ್ಮ ಸಂಪತ್ತು ಪೂರ ಆರ್ಡ್ರ್ ವಹಿಸ್ಕೊಂಡೆ ಪೂರ ಮೇಕಪ್ಪು ಫೋಟೋಗ್ರಾಫಿ ಪೂರ ಫುಲ್ ಸೆಟ್ಟೆ ವೆಡ್ಡಿಂಗ್ ಇವೆಂಟ್ಗೆ ಪೂರಲ್ಲ ಉಂಟು ಇನ್ನೇರು ಪೂರ ಬರೋದಿಲ್ಲೇರು ನಮ್ಮಂಚೂರು ಬುಕ್ಕ ದಿಕ್ಕ ಅಂತ ಹೋಜು ಅದ ಪ್ರಣಾಮ್ ಮದುವೆ ಬರ್ತೀವಿ ಬಿನ್ನೇರು ಪೂರ ಬರ್ತಿರ್ ಗೈಸ್ ಬಿನ್ನೇರು ಪೂರ ಒಳ್ಳೆ ರೆಡಿ ಇಲ್ಲ ಮಾತಾ ಆಯ್ತು ವಿಲೇಶಾಸ್ತ್ರ ರೆಡಿ ಅವನು ಲೈಡು
ಸೊ ಇನ್ನು ಅಪ್ಪು ಕೊಟ್ಟಲ್ಲ ಒಂಚೂರು ಡಲ್ಲು ನಿದ್ದಾದ ಗೊತ್ತದು ಮಸ್ತ್ ಡಲ್ಲು ಆದ ವಿಷಯ ಒಂದು ಗೊತ್ತು ಇದು ಓಡಾತಿ ರೆಡಿ ಅವನುಂಡು ಹಾಂ ಹಾಯ್ ಅಪ್ಪು ದಾನ್ ಚಾರ್ಜರಪ್ಪು ಅವು ಪಿತ್ತಾದಪ್ಪ ಕೋಡೆ ಕೊಕ್ಕ ಅಂತ ಸಾಧನ ಮಂಡುಳ್ಳಿ ವೀಲ್ಯಶಾಸ್ತ್ರ ಪೂರ ಆಂಡ್ ಗೈಸ್ ವೀಲ್ಯಶಾಸ್ತ್ರ ಪೂರ ರಿಂಗ್ ಎಕ್ಸ್ಚೇಂಜಿಗೆ ರೆಡಿ ಟೈಮ್ ಆಂಡ್ ಸಾರಿ ಕೊಡ್ತೇವೆ ಸಾರಿ ಚೇಂಜ್ ಆಗೋದು ಸೊ ಓಕೆ ಚೂರು ಮದುವೆ ಚೂರು ತುಂಬ ಆಸೆ ಅಟ ಬರೋಜಿ ಕ್ಯಾಮರಾಗೆ ಸರಿಪೋಜಿ ಮುಂದೆ ಕ್ಯಾಮರಾ ಸ್ಮೈಲ್ ಆಜಿ ಓಕೆ ಇತ್ತೆ ಫೇಸ್ ಫೇಸ್ ತುಲೆ ಮುಖ ಮುಖ ತುಲೆ ಹಾಂ ಅಂಚ ತಿಲ್ ತೊಲೆ ಓಕೆ ರೆಡಿ ಓಕೆ ರೆಡಿ ಕಟ್ ಮಾಡಬೇಕಾಗ್ತದೆ ಮುಂದೆ ಓಕೆ ಎಂಗೇಜ್ಮೆಂಟ್ ಬಾಯ್ ರೆಡಿ ಆಯ್ತು ಗಣೇಶನ್ನಿ ಎಂಗೇಜ್ಮೆಂಟ್ ಆಂಡ್ ಸೊ ಇತ್ತು ಎಂಕ್ಲ ರಿಂಗ್ ಎಕ್ಸ್ಚೇಂಜ್ ಪೂರ ಗಣೇಶ್ ಇಲ್ಲ ಹರ್ಷಿತಲ್ಲ ಸ್ಟೇಜ್ ಇಂದು ಸೊ ಮಾತಾ ಜವನೀರು ಪೂರ ಜೋಶ್ ಹಿಡಿತೇವೆ ಹಾಂ ಹಾಂ ಮದಿ ಮಲಕ್ಕ ನಾನು ನೆಕ್ಸ್ಟ್ ಜೋಶ್ ಇರಲಿ ಫುಲ್ ನಾನು ಫುಲ್ ಇತ್ತೆ ಪರ್ಮಿಷನ್ ದಿಕ್ಕನದ ಅಪ್ಪು ಗುಡ್ಡ ಅದ ಗಣೇಶನ ನಾನು ರಿಕ್ಷಾದಲ್ಲೇ ತೊಗೊಳ್ಳಿ ಸೋಕಡೆ ಎಸ್ ನಾನಿತ್ತೆ ವಿಶಿಂಗ್ ಟೈಮ್ ಪೇಡ ಬತ್ತಲೆ ಕಾಂಡವಲ್ಲ ಒಂಜಿ ಗಡ್ಡು ಬೇಜಾರಿಜದ ಗಡ್ಡೆ ಅಪ್ಪುಟ ಅಪ್ಪುಟ ಬಾ ಶರ್ಟ್ ಚೇಂಜ್ ಅಂತಾರ ಅಶೋಕ ಹೆಂಗೆ ಕತೆ ತಿನ್ನೋದಿತ್ತು ಎಸ್ ನಾನು ವಿಶಿಂಗ್ ಸುಧಾಪ್ ಮನಸ್ಸು ಪೂರ ಮಾಡ್ತೊಂದು ಪೂರ ಮನಸ್ಸ ಒಂದೊಂದು ಸೊ ಏನು ಚೂರು ಫ್ರೀ ಆದ ಫೋಸ್ ದಿಪ್ಪಿರ ಮತ್ತೆ ಕಪ್ಪು ಫೋಟೋ ದಿಪ್ಪನ ಟೈಮ್ ಕಪ್ಪು ಫೋಟೋ ದಿಪ್ಪು ಅಂತ ಕಿದಾಡ್ದ ಪೂರ ಹಾಂಡ್ ಮನಸ್ಸು ಪೂರ ಮಾತೇನಲ್ಲ ಎನ್ನ ಹತ್ತಿಸ ಏನಾಯ್ತು ಜವಾಬ್ದಾರಿ ಗೈಸ್ ಇದೇ ಲೊಕೇಶನ್ ಮೂಲ ತೂ ಹೊಡಿತೆ ನಾನು ಚಾಪಲ್ಲಿ ಸೊ ಗಣೇಶನೆಲ್ಲ ಗಣೇಶ ಭಾವ ಅವರು ಹರ್ಷಿತ ಹಾಂ ಬೇನೆ ನಾನದಾನ ते करीना काला नाना बर्फुन पुना इते अर्धोड मुंजिंदे चूರು ಫ್ರೀ ಉಂಟದ ಎಸ್ ಕೈಸಿ ತೆಂಕ್ಲಿತ್ತೆ ಮೂಲೆ ಎಲ್ಲ ಒಂಜಿ ಪ್ಲೇಸ್ ತೋಡು ಒಂಜಿ ನಾಲ್ ದೆಪ್ಪುನ ಬರ್ಸ ಬರ್ತನ ಅಂಡ ಕೆಟ್ಟುನು ಸೊ ಮೂಲೆ ದೆತ್ತು ಪೋಪನ ಪ್ಲಾನ್ ಉಂಡು ಎಕಡೆ ಮೂಲ ತುಯಿ ಒಂಜಿ ಲೊಕೇಶನ್ ಸೊ ಉಮಿಲ್ದ ಪೆಟ್ಟು ಒಂಚೂರು ತಿನ್ನೋಡವು ನಂಬರ ಕೊಡೆ ಹೊತ್ತವನಲ್ಲ ಎಸ್ ಮೂಲೆ ಒಂಚೂರು ಪ್ಲ್ಯಾನ್ ಪಾಡ್ಕ ದೂರ ಹೋಗ್ನ ಬರ್ಸು ಸೆಟ್ ಒಂದೊಂದು ಜಾಗ ಒಂಚೂರು ತೂತ್ತೆ ಕಡೆ ಶೂಟ್ ಪೂರ ಅದು ನಮ್ಮ ಕಪಲ್ಸು ಮನಸ್ಸು ಮಾಲ್ತೊಂದುಲ್ಲೇರು ಎಂಕಲೈತೆ ಮನಸ್ಸಿಗೆ ಬೈದ ಅಡಿಗೆ ಮಾಲ್ತನ ಹರಿಷಭಾವ ಸೂಪರ್ ಟೇಸ್ಟ್ ಉಂಡು ಫಸ್ಟ್ಗೆ ಎಂಕ್ಲೈಗೆ ಒಂಜಿ ಸ್ಪೆಷಲ್ ಆದಿತ್ತು ಒಂಜಿ ರಿವರ್ ದ ಪೀಸ್ ಕೊರಿಯರ್ ಎತ್ತದು ಎಂಕ್ಲ ಪ್ರಣಾಮ ತಿಂದಿಜಿ ಕಬಾಬುಲು ಒಂಜಿ ಕೊರಿಯರ್
ಇದೇ ಟೇಸ್ಟ್ ಉಂಟು ನನ್ನಡಿಗೆ ಮಸ್ತ್ ಖುಷಿ ಆಗ ಸೂಪರ್ ಥ್ಯಾಂಕ್ ಯು ರಜೆ ಅಣ್ಣ ಹೆಂಗೆ ಊಟ ಆಯ್ಗುಟ್ಟಲ್ಲ ಹಂಗೆ ಸ್ಪೆಷಲ್ ಸಿಕ್ಕಿದೆ ಹೊಟ್ಟ ಹೋಗಿ ಕೋನ ದಿಪ್ಪ ಪ್ರಾಗ್ಯ ಮುದ್ದು ಎಂಕ್ಲೊಟ್ಟಿಗೆ ವಯರ್ ಸುತ್ತಿರ ಸೇರೋಂತಲ್ಲ ಬಾಲೆ ಪ್ರಾಗ್ಯ ಮುದ್ದು ಮಾಮಂಗೆ ಕೊಡಪ್ಪ ಕೊಡು ಹಾಂ ಕೊಡು ಮಾಮಂಗೆ ಕೊಡಪ್ಪ ಬಾರಿ ಆಟ ಅಂತ ರಟ್ಟು ಅನ್ಬಲ್ಲ ಅಲ್ಲಿ ಬೇತಲ್ಲ ಕೊರ್ಲೆ ಕೈಟಿದ್ರ ಬೇರೆ ಅಂತಾರ ಕೊಡು ಹಾಂ ಅದಾ ಹಾಂ ಬಿಡು ಅಬು ಅದು ಎರಡು ಟಪಡಪ ಏನು ಚೆನ್ನ ಮಂಗೆ ಅಂತೀರಿ ಎಸ್ ಬಿನ್ನೀರ್ನಾಗ್ಲಿ ಪಿದರೊಂದಿಲ್ಲ ಇರು ಗಣಸರೇ ಬಾಯ್ ತಿಕ್ಕ ಮದ್ನೆಗೆ ಇತ್ತೆ ಪೋನಾಗ ಅಂಬರ್ನ ಹರ್ಷಿದನ ಇಂಥ ಎಂಗೇಜ್ಮೆಂಟ್ ಬ್ರೈಡಲ್ ಎತ್ತುಂದು ಪೋಪುನ ಪ್ಲ್ಯಾನ್ ಉಂಡು ಗೈಸ್ ಬಂದಿತ್ತೆ ಅದು ಗಾಡಿ ಎನ್ನ ಕಾರ್ಡ್ ಗಾಡಿ ಇಲ್ಲದ ಬುಕ್ಕಾಗಲಿ ರಿಕ್ಷಾಡ್ ಬಾರಿ ಜೀವಿತಾಗಲಿ ಪೂರ ಬರ್ಪನ ಪ್ಲ್ಯಾನ್ ಉಂಡು ತೂಕ ದಾದ ಪೂರ ಪುಂಡು ಬಿಂದೆನಾಗಲಿ ಪೂರ ಪಿದಡೆ ನಾನು ಡಿಸಿಷನ್ ನೋಡತ್ತಿ ಓಳು ಇದನ್ನು ಸರಿ ಯಾಕೆ ಗಿಡ ಲಾಸ್ಟ್ ಅಂದ ನೀರು ನೆರಟೆ ತಿನ್ನೀರು ಫಸ್ಟ್ ಟೈಮ್ ಅದು ಹಾಂ ಸುಧಾರ್ತು ಬಿಡ್ಲಿ ಸರಿ ಗೈಸ್ ನಾನು ಚೂರು ಬರ್ತದ್ದು ಮಾತಾಡಲಿಲ್ಲ ದಿಕ್ಕು ಓಕೆ ನನಗೆ ಅದು ಬೋದು ಬೇಗ ಅಲ್ಲಿ ಬೇಗ ಫೈರ್ ಉಂಡು ಮುನ್ನು ಅಪ್ಪನ ಕಲೆ ಯಾರೋಳೆ ನಮ್ಮ ಚೂರು ಬರ್ತು ಕಾಪು ತೊಂದರೆ ಹಾಂ ಮತ್ತೆ ಅರ್ಜುನದ ಮದ್ನೆ ಸೇಮ್ ಡೇಟ್ ಒಯ್ಕೆ ಅಂಕಲ್ ಒಬ್ಬಳು ಗೊತ್ತಾಜಿ ಹಾಂ ಒಂಜೇ ದಿನ ಜುಲೈ 11 ಒಯ್ದೀನಿ ಒಂಜಿ ಕುಂಬ್ರಾಡು ಒಂಜಿ ಅಜೆ ಫಿಲಮುಲು ಬೆಲ್ಲಾರೆಡು ಬೇರ್ನ ಬೆಲ್ಲಾರೆಡು ಆರ್ನ ಕುಂಬ್ರಾಡು ಹಾಂ ಗುಡ್ಡೆ ಬರ್ತೀರ ನಾವ್ರ ತುಕ ಆಟಿ ಡೆಂಜಿ ಹೊತ್ತು ಸರಿ ವರ್ಕ ಒಂಜಿನ ಪುರ್ಸದ ಅಂತ ವರ್ಕ ಪೂರ ಬಿಡೇರ್ ನಾಡೆ ಪೋಯಾರ ಮೂರ ಏನು ಏರ್ಲ ಬತ್ತುಜೆ ಮೂಲ ಬಿನ್ನರ್ನಿಲ್ಲ ಅಲ್ಲ ನಾವೇನ ಮೂಲೆ ಅಂಚೆ ಪೂರ ಮಾಮಿನಾಗ್ಲ ಅಲ್ಲ ಲೆಪ್ಪುನ ಐತೆ ಮದ್ಮೆ ಈಗ ಬತ್ತುಜೆ ನಾವು ಬರೋಕ ಬಂದಾಯ್ತಾ ನಾಲ್ದು ಎಷ್ಟು ಎಂಕ್ಲಾನ ಐತೆ ಮುಲ್ಪರ್ದು ಇದಾಡೋನಲ್ಲ ಗೈಸ್ ಮಾತಾ ಫುಲ್ಲು ಕ್ಲೀನ್ ಆಂಡು ಅಪ್ಪು ಗುಟ್ಟಲ್ಲ ಅಕ್ಕಿ ಜೆತ್ತಿತ್ತೆ ಘಾಟು ಸಜ್ಜನ ಬೈ ಈಗ ಎಲ್ಲ ಅಂಜಿ ಬೈ ಮುನ್ನು ಬಾಯ್ ಮಾಮ್ ಬಾಯ್ ಒಲ್ಲೇರು ಯಾರು ದೊಡ್ಡಮ್ಮ ಒಲ್ಲೇರು ಬ್ರೋ ಬಾಯ್ ಮಾತಾಡೋ ಇನ್ನೊಮ್ಮೆ ಸಿಗೋಣ ಬಾಯ್ ಅಲ್ಲ ಈ ಜನ ನೆಟ್ಟಿಂಜಿ ರಿವರ್ಸ್ ಹೊತ್ತು ಮಾರೆ ಯಾನ ಹತ್ರ ಅಲ್ಪನೆ ಬಿಡ್ತು ಆತ ನೆಟ್ಟಿ ರಿವರ್ಸ್ ಹೊತ್ತಾರ ಮಾರೆ ಯಾನ್ ಐತದು ಮುನ್ನ ನಮ್ಮ ಹರ್ಷಿದಲ್ಲ ಬತ್ತೀರ ನಮ್ಮ ಒಟ್ಟಿಗಿತ್ತೆ ಕಾರ್ಡು ಸೀದಿಲ್ಲ ಮದಿಮಾಲ ಗುಲ್ಲಲ್ಲಿ ಓಲ್ ಗುಲ್ಲ ಅವರು ಆಯ ತುಂಬೆ ಗುಲ್ಲ ಹೊಡೆದ ಅಪ್ಪು ಗುಟ್ಟ ಎಸ್ ಇದಾವಡಂಗೆ ಐತೆ ಮುಲ್ಪಾರ್ದು ನನ್ನ ಗಾಡಿನ ಎಂಚ ಕಣತೆ ನೋಸಿ ಮುಲ್ಪಾರ್ದು ತಿರ್ತಿರ್ದು ಮಿತ್ತಿಗೆ ರಿವರ್ಸೇ ಅವತ್ತು ಮುಗುಲ ಪಿಕಪ್ ಇತ್ತೆ ದೆಪ್ಪ ಅಂತ ತೆಂಗ್ಲೆ ಪೋಪ್ಲೆಕ್ಕೆ ಇಚ್ಚು ಹುಣ್ಣು ನೀನು ಎಟ್ಲ ಕಾಣತ್ತೇರತ್ತ ಸಂಪತ್ತು ಆಮೇಲೆ ಶೂ ಮೂಲಿಂಚ ಆತಂದ್ಯಾ ಎಕಡೆ ಮೂಲ ಬಾಡ್ರ ಬಂದು ನಮ್ಮೊಟ್ಟಿಗೆ ನೀ ಪಿರ ಪೂರ ಕುಲದಿರ ಹರ್ಷಿದ ಒಳ್ಳೆ ರೊಟ್ಟಿಗೆ ಇಲ್ಲ ಬಿದಾಡ್ ನಮ್ಮ ಪಾರ್ದು ಸೀದಾ ಅಪ್ಪ ಗೊಟ್ಟ ಓಕೆ ಬಾಯ್ ನೀನು ಎಟ್ಲ ಕಾಣತ್ತೇರತ್ತ ಸಂಪತ್ತು ಆಮೇಲೆ ಶೂ ಮೂಲಿಂಚ ಆತಂದ್ಯಾ ಎಕಡೆ ಮೂಲ ಬಾಡ್ರ ಬಂದು ಪೈಪ್ ಲೈನ್ ನಮ್ಮೊಟ್ಟಿಗೆ ನೀ ಪಿರ ಪೂರ ಕುಲದಿರ ಹರ್ಷಿದ ಒಳ್ಳೆ ರೊಟ್ಟಿಗೆ ಇಲ್ಲ ಬಿದಾಡ್ ನಮ್ಮ ಪಾರ್ದು ಸೀದಾ ಅಪ್ಪ ಗೊಟ್ಟ
ಓಕೆ ಬಾಯ್ ಬಾಯ್. ನಮ್ಮ ಇನ್ನು ಎಂಗೇಜ್ಮೆಂಟ್ ತಾ ಫ್ರೈಡೆ ಇಲ್ಲದಿತ್ತೆ ಮುಲ್ಪರ್ದು ಆಗ್ಲಿ ಸಂಪತ್ತನಾಗಲ್ಲ ಬರೋದಿಲ್ಲ. ಸೊ ಇತ್ತೆ ಗಾಡಿ ಸಂಪತ್ತಲ ಜೀತಲ ಬರೋದಿಲ್ಲ ಮುಲ್ಪರ್ದು ಬುಕ್ಕ ಆಗ್ಲಿ ಗಿಡ ಬತ್ತ ಆರಲ್ಲ ಎತ್ತೊಂದಾಗ್ಲಿ ಸೋದರಾಮನಾಗ್ಲಿ ಬೂರು. ಸೊ ಆಗ್ಲ ಇಲ್ಲ ಕೋಡ ಅಪ್ಪನ ಎಂಗೇಜ್ಮೆಂಟ್ ಅದು ಅಂಚೆ ಒಂದು ಕಾರ್ಯಕ್ರಮ ಉಂಡು ಪೋಪೇರು. ಸೊ ಈತ ಆದಿತ್ತು ಇಂಥ ವ್ಲಾಗ್ ನೆಕ್ಸ್ಟ್ ವ್ಲಾಗ್ ತೂಲೆ ಸಪೋರ್ಟ್ ಮಾಡ್ಲೇ ಬರೋದು. ಓಕೆ ಬಾಯ್ ಬಾಯ್ ಟಾಟಾ.